ಉಡುಪಿಯ ಒಂದು ಕಾಲೇಜ್ ಒಂದರಲ್ಲಿ ಶೌಚಾಲಯದಲ್ಲಿ 3 ಜನ ಮುಸಲ್ಮಾನ್ ಯುವತಿಯರು ಮೊಬೈಲ್ ಮುಖಾಂತರ ರೆಕಾರ್ಡ್ಗಳನ್ನು ಮಾಡ್ತಾರೆ ಅಂತಂದ್ರೆ ಒಂದು ನಾಗರಿಕ ಸಮಾಜ ಇದನ್ನ ತಲೆ ತಗ್ಗಿಸುವಂತ ವಿಚಾರ. ಇದನ್ನ ಬಹಳ ಹಗುರವಾಗಿ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಬಾರದು. ಸಮಗ್ರವಾದಂತಹ ತನಿಖೆಯನ್ನ ಇದರ ಹಿಂದೆ ಮಾಡಬೇಕು. ನಾನು ಈ ಹಿಂದೆಯೂ ಕೂಡ ಹೇಳಿದ್ದೆ, ಹಿಜಾಬಿನ ಘಟನೆಯ ಬಗ್ಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳು ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ ಅಂತಂದ್ರೆ ಅದರ ಹಿಂದೆ ಯಾವ ಶಕ್ತಿಗಳು ಇತ್ತು ಅಂತ. ಇವತ್ತು ಶೌಚಾಲಯದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡುವಷ್ಟರ ಮಟ್ಟಿಗೆ ಮಾನಸಿಕತೆ ಆ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂತಂದ್ರೆ ಇದರ ಹಿಂದೆ ಯಾವುದೋ ಒಂದು ದೊಡ್ಡ ಷಡ್ಯಂತರ ಸಂಘಟನೆಗಳು ಕೆಲಸವನ್ನ ಮಾಡ್ತಾ ಇದೆ ಅಂತೇಳಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ. ತಕ್ಷಣ ಸರ್ಕಾರ ಆ ಎಲ್ಲ ವಿದ್ಯಾರ್ಥಿನಿಯರ ಮೇಲೆ ಮೊಕದ್ದಮೆಯನ್ನ ದಾಖಲಿಸುವುದು ಅಷ್ಟೇ ಅಲ್ಲ, ಇದರ ಹಿಂದೆ ಇರುವಂತಹ ಷಡ್ಯಂತರವನ್ನು ಕೂಡ ಸರ್ಕಾರ ಬಯಲಿಗೆಳಿಬೇಕು. ಸಮಗ್ರವಾದಂತಹ ತನಿಖೆಯನ್ನು ಒಳಪಡಿಸಬೇಕು. ಮಹಿಳಾ ಆಯೋಗ ಇರಬಹುದು, ಇನ್ನಿತರ ಮಹಿಳಾ ಪರವಾದಂತಹ ಸಂಘಟನೆಗಳು ಇದರ ವಿರುದ್ಧ ಧ್ವನಿಯನ್ನು ಎತ್ತಬೇಕು. ನಾನು ಸರ್ಕಾರವನ್ನ, ಜಿಲ್ಲಾಡಳಿತವನ್ನು ಮತ್ತೆ ಆಗ್ರಹ ಮಾಡ್ತಾನೆ, ಕೇವಲ ವಿಡಿಯೋ ರೆಕಾರ್ಡಿಂಗ್ ಅಷ್ಟಕ್ಕೆ ಸೀಮಿತ ಆಗದೆ ಇದರ ಹಿಂದೆ ಇರುವಂತಹ ಶಕ್ತಿಗಳ ಬಗ್ಗೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದ ತನಿಖೆಗಳಾಗಬೇಕು. ಮತ್ತು ಇದರ ವಿರುದ್ಧ ಧ್ವನಿಯನ್ನು ಎತ್ತದವರ ವಿರುದ್ಧ ಪೊಲೀಸರನ್ನ ತನಿಖೆಯನ್ನು ಮಾಡ್ತಾರೆ, ಅವರ ಮನೆಗಳಿಗೆ ಹೋಗ್ತಾರೆ ಅಂತಂದ್ರೆ ಇದನ್ನು ಒಪ್ಪಿಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸರ್ಕಾರ ಒಂದು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನ ಇದರ ಕುರಿತಂತೆ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ.